ಕರಾವಳಿ ಜಿಲ್ಲೆಗಳಲ್ಲಿ ಹಲವು ದಿನಗಳಿಂದ ಸುರಿಯುತ್ತಾ ಇರುವ ಭಾರಿ ಮಳೆಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಜಾಲ್ಸೂರಿನಲ್ಲಿ ಗುಡ್ಡವೊಂದು ಕುಸಿತಗೊಂಡಿದೆ. ಇದರಿಂದಾಗಿ ಸುತ್ತಮುತ್ತಲ ಕಟ್ಟಡಗಳಿಗೆ ಸಣ್ಣ ಮಟ್ಟಿನ ಹಾನಿ ಉಂಟಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕೆಲವು ದಿನಗಳ ಹಿಂದೆ ಇದೇ ಸುಳ್ಯದ ಪರಿಸರದಲ್ಲಿ ಭೂಕಂಪನ ಉಂಟಾಗಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ರು. ಆದರೆ ಆ ಬಳಿಕ ಯಾವುದೇ ಭೂಕಂಪನದ ಸುದ್ದಿಗಳು ವರದಿಯಾಗಿಲ್ಲ. ಆದರೆ ಈ ನಡುವೆ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಗುಡ್ಡವೊಂದು ಕುಸಿತಗೊಂಡಿದ್ದು ಜನರು ಮತ್ತೆ ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ಸದ್ಯ ಈ ಗುಡ್ಡ ಕುಸಿತ ವಿಡಿಯೋ ವೈರಲ್ ಆಗಿದೆ. ಅಲ್ಲಿ ಒಳಗಡೆ ಅವರಿದ್ದಾರೆ, ಅವರನ್ನು ಹೊರಗಡೆ ಬರಲಿಕ್ಕಿಲ್ಲ. ಅಲ್ಲಿಂದ ವಾಪಸ್ ಬೀಳ್ತದೆ ಅಲ್ಲ ಬಾ ಇಚ್ಛೆ.